ಕರಾವಳಿಯ ಭೌತಿಕ ಲಕ್ಷಣವೇ ಇದು. ಮಳೆ ಬಂದು ಹೋದ್ರೆ ಇಲ್ಲಿನ ಪರಿಸರವೇ ಬದಲಾಗ್ತವೆ. ಎಲ್ಲೆಡೆ ಹಚ್ಚ ಹಸುರಿನ ಪರಿಸರವೇ ಕಾಣಸಿಗುತ್ತದೆ. ಮಳೆಗಾಲದ ಮುಂಚೆ ಮಾಯವಾಗಿರುವ ಅದೆಷ್ಟೋ ಜಲಪಾತಗಳು ಎದ್ದು ಜೀವ ಪಡೆದುಕೊಳ್ಳುತ್ತವೆ. ಅಂತಹ ಒಂದು ಜಲಪಾತದ ಸೊಬಗನ್ನ ನೋಡ್ಕೊಂಡು ಬರೋಣ. ಮಳೆ ಬಂದ್ರೆ ಸಾಕು ಪರಿಸರ ಹಚ್ಚ ಹಸುರಾಗುವುದು ಒಂದು ಕಡೆಯಾದ್ರೆ ಪ್ರಾಣಿ ಪಕ್ಷಿ ಸಂಕುಲಗಳು ಸಂಭ್ರಮದಿಂದ ಕುಣಿದಾಡುತ್ತವೆ. ಮಳೆ ಬಂತೆಂದ್ರೆ ಜೀವಕಲೆ ಬರೆ ಪರಿಸರಕ್ಕೆ ಮಾತ್ರವಲ್ಲ, ಪ್ರಾಕೃತಿಕವಾಗಿ ಉಂಟಾಗುವ ಜೀವ ಜಲದಿಂದ ಮನುಷ್ಯರು ಸಂಭ್ರಮ ಪಡ್ತಾರೆ. ಹೌದು, ಕರಾವಳಿಯಲ್ಲಿ ಮಳೆ ಅಬ್ಬರಿಸಿ ಮೆತ್ತಗಾಗಿದೆ. ಮಳೆ ಬಂದು ಹೋದ್ರೆ ಇಲ್ಲಿನ ಪರಿಸರದ ಸೊಬಗು ಹೆಚ್ಚುತ್ತದೆ. ಅದೆಷ್ಟು ಜಲಪಾತಗಳು ಜೀವ ಪಡೆದುಕೊಳ್ಳುತ್ತದೆ. ಅಂತಹ ಜಲಪಾತದ ಪೈಕಿ ಇತ್ತೀಚಿನ ವರ್ಷಗಳಲ್ಲಿ ಭಾರೀ ಜನ ಸಮೂಹ ಸೇರುತ್ತಿರುವ ಮಣಿಪಾಲದ ದಶರಥ ನಗರದಲ್ಲಿ ಸೃಷ್ಟಿಯಾಗಿರುವ ಅರ್ಬಿ ಜಲಪಾತವೂ ಒಂದು. ಮಣಿಪಾಲ ಬರೀ ಶಿಕ್ಷಣ ಕಾಶಿಯಲ್ಲ, ಇಲ್ಲೂ ನೈಸರ್ಗಿಕ ಯುಕ್ತ ಅನೇಕ ಸ್ಥಳಗಳು ಇದೆ ಎಂಬುದಕ್ಕೆ ಈ ಜಲಪಾತವೇ ಸಾಕ್ಷಿ. ಮಣಿಪಾಲದ ಅಲೆಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದಶರಥದ ನಗರದಲ್ಲಿ ಕಾಡಿನ ಮಧ್ಯೆ ಹರಿಯುವ ಈ ಜಲಪಾತ ಕಳೆದ 5 ವರ್ಷಗಳಲ್ಲಿ ಪ್ರವಾಸಿಗರ ಸಂಖ್ಯೆಯನ್ನ 3 ಪಟ್ಟು ಹೆಚ್ಚಳಗೊಳಿಸಿದೆ. ಬಂಡೆಕಲ್ಲಿನಲ್ಲಿ ಹರಿದು ಬರುವ ನೀರು ನಂತರ ಜಲಪಾತದ ಸ್ವರೂಪ ಪಡೆದು ಇಡೀ ಜನ ಸಮೂಹವನ್ನ ಸಂತಸಗೊಳಿಸುತ್ತಿದೆ. ವಿದ್ಯಾರ್ಥಿಗಳು, ಸ್ಥಳೀಯರ ಜೊತೆಗೆ ಉಡುಪಿಗೆ ಆಗಮಿಸುವ ಇತರ ಪ್ರವಾಸಿಗರು ಈ ಜಲಪಾತವನ್ನ ಕಂಡು ಅದರಲ್ಲಿ ಮೋಜಿ ಮಸ್ತಿಗೈದು ಜಲಪಾತದ ನೀರಿಗೆ ತಲೆ ಹೂಡುತ್ತಿದ್ದಾರೆ. ಜಲಪಾತದಿಂದ ಯಾವುದೇ ಅಪಾಯ ಇಲ್ಲವಾದ ಕಾರಣ ಕುಟುಂಬ ಸಮೇತ ಬರುವವರ ಸಂಖ್ಯೆ ಜಾಸ್ತಿ ಇದೆ. ಮಕ್ಕಳು ಇದರಲ್ಲಿ ಆಟವಾಡುತ್ತಿದ್ದಾರೆ. ತುಂಬಾ ಒಳ್ಳೆ ಜಲಪಾತ. ನಾವು ಇಲ್ಲಿ ದಿನ ಸ್ನಾನ ಮಾಡಲಿಕ್ಕೆಲ್ಲ ಬರ್ತೇವೆ, ಎಲ್ಲ ಆಟ ಆಡ್ತೇವೆ. ನಮ್ಮ ಮಕ್ಕಳು ಬರ್ತಾರೆ, ನಮ್ಮ ಎಲ್ಲ ಊರಿನವರೆಲ್ಲ ಬರ್ತಾರೆ, ಎಲ್ಲ ಕಡೆಯಿಂದ ಬರ್ತಾರೆ. ನಾವು ಅಂತಲ್ಲ, ನಾವು ಅಂದರೆ ನಮಗೆ ಎಲ್ಲರೂ ಬರುವಾಗ ನಮಗೆ ಕೂಡ ಒಂದು ಖುಷಿ ಆಗ್ತದೆ, ನಮಗೆ ಹೆಮ್ಮೆ ಆಗ್ತದೆ ನಮ್ಮ ಊರಲ್ಲಿ ಇದು ಇಂಥ ಒಂದು ಜಲಪಾತ ಇದೆ ಅಂತ. ಅಂದರೆ ಅದು ನೋಡಲಿಕ್ಕೆ ಕೂಡ ಅಷ್ಟು ಚೆಂದ ಇದೆ. ಅಂದರೆ ಎಲ್ಲರೂ ಜನರು ಇನ್ನು ಬರ್ತಾ ಇರ್ತಾರೆ. ನಾವು ಅದು ಎಲ್ಲ ನೋಡ್ತಾ ಇರ್ತೇವೆ. ಎಲ್ಲರೂ ಜನ ಕಾಡಿನ ಮತ್ತೆ ಒಳ್ಳೆ ಕಾಡಿನ ಮಧ್ಯೆ ಎಲ್ಲ ಇರುವಂತ ಅದು ಒಳ್ಳೆ ನೀರು ಕೂಡ ತುಂಬ ಒಳ್ಳೆಯದು. ಅಂದರೆ ನಾವೆಲ್ಲ ಇದು ನೀರು ಕೂಡ ಕೆಲವು ಗೊತ್ತು, ನಾವು ಕುಂಟದ್ದು ಕೂಡ ಉಂಟು, ಕುಡಿಯ ಬಾರಿಕೆ ಆಗುವಾಗ ಅದು ಕೂಡ ಕುಂಟದ್ದು ಕೂಡ ಉಂಟು. ಅಷ್ಟು ಒಳ್ಳೆ ಇದು ನೀರದು. ಅಂದರೆ ಇಲ್ಲಿ ಎಲ್ಲರೂ ಬರ್ತಾರೆ. ಮಳೆ ಬಂದು ಹೋದ ಮೇಲೆ ಪ್ರಕೃತಿಯ ವಿಸ್ಮಯವೇ ನಿಜಕ್ಕೂ ಆಶ್ಚರ್ಯವನ್ನ ಉಂಟು ಮಾಡುತ್ತಿದೆ.
ಸುಮಾರು 5 ತಿಂಗಳುಗಳ ಕಾಲ ಜನರನ್ನ ರಂಜಿಸುವ ಈ ಅರ್ಬಿ ಜಲಪಾತ ನಂತರ ಮಳೆ ಮುಗಿದಾಗ ಸ್ತಬ್ಧವಾಗುತ್ತೆ. ಅಭಿವೃದ್ಧಿ ಕಾಣಬೇಕಾದ ಜಲಪಾತಗಳ ಪಟ್ಟಿಯಲ್ಲಿ ಇದನ್ನು ಸೇರಿಸಬಹುದು. ಅಭಿವೃದ್ಧಿಯಾದ್ರೆ ಮತ್ತಷ್ಟು ಜನ ಬಂದು ಜಲಪಾತದ ಸೊಬಗನ್ನ ಸವಿಯಬಹುದು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.